ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳು, ಈ ಹಲವಾರು ರಾಜ್ಯಗಳಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳು. ರಾಜ್ಯವೇ ಯಾಕೆ, ಒಂದೇ ರಾಜ್ಯದಲ್ಲಿ ನಾವು ಒಂದೊಂದೇ ಪ್ರಾಂತ್ಯಕ್ಕೆ ಹೋದರೆ ಅಲ್ಲಿ ಕೂಡ ವಿಭಿನ್ನವಾದಂಥ ಖಾದ್ಯಗಳು ನಮಗೆ ತಿನ್ನೋದಕ್ಕೆ ಸಿಗುತ್ತೆ. ಹಾಗೆಯೇ ಭಾಷೆ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮಗೆ ಬೇರೆ ರಾಜ್ಯದ ರುಚಿಕರವಾದಂಥ ಖಾದ್ಯ ಹೇಳ್ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಅತಿಥಿ ಶ್ರೀಮತಿ ಸುಧಾ ಸುಂದರ್ ಅವರು. ಯಾವ ರಾಜ್ಯದ ಖಾದ್ಯ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಗೆ ಇವತ್ತು ಬೇರೆ ಸ್ಟೇಟ್ ಇದು ನಮಗೆ ಅಡುಗೆ ಹೇಳ್ಕೊಡ್ತೀನಿ ಅಂತ ಹೇಳಿದಿರಿ. ಯಾವ ಸ್ಟೇಟ್ ಇದು ಅಡುಗೆ ಹೇಳ್ಕೊಡ್ತಾ ಇರೋದು? ಗುಜರಾತದು. ಗುಜರಾತದು ಎಲ್ಲ ವೆಜ್ ಐಟಮ್ಸ್ ಜಾಸ್ತಿ ಇರುತ್ತೆ ಹೆಚ್ಚಾಗಿ ಅವ್ರದ್ದು. ಆ್ಯಂಡ್ ಈಗೆಲ್ಲ ಗುಜರಾತಿ ಡಿಶಸನ್ನು ಜಾಸ್ತಿ ನಾವು ಈ ಕಡೆ ಇಷ್ಟಪಡ್ತೀವಿ. ಹೆಚ್ಚಾಗಿ ಮೊದಲೆಲ್ಲ ಹೇಳಬೇಕು ಅಂತ ಹೇಳಿದರೆ ಪಂಜಾಬಿ ಡಿಶಸನ್ನು ಜಾಸ್ತಿ ಇಷ್ಟಪಡ್ತಾ ಇದ್ರು. ಈಗ ಗುಜರಾತಿ ಡಿಶಸ್ ಕೂಡ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ನೀವಿವತ್ತು ನಮಗೆ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಗುಜರಾತಿದು? ಲೌಕಿ ಮುಟಿಯಾ. ಓಕೆ, ಸೊ ಲೌಕಿ ಮುಟ್ಯಾ ಹೇಳ್ಕೊಡ್ತಾ ಇದ್ದೀರಿ. ಮುಟ್ಯಾ ಅಂದರೆ ಏನಿದೆ ಆ್ಯಕ್ಚುಲಿ? ಅದು ಉಂಡೆ ಥರ ಮಾಡಬೇಕು. ಸೊರಕಾಯಿ, ನಮ್ಮ ಕನ್ನಡನಲ್ಲಿ ಸೊರಕಾಯಿನೇ ಹೇಳ್ತಾ ಇದ್ದಾರೆ. ಸೋರೆಕಾಯಿ. ಹಾಂ, ಸೋರೆಕಾಯಿಯಿಂದ ಮಾಡ್ತಾ ಇದ್ದೀರಿ. ಗ್ರೇಟ್ ಮಾಡಿ ಅದರಲ್ಲಿ ಸರಿ, ಯಾವ ರೀತಿಯಾಗಿ ಬರುತ್ತೆ ಡಿಶ್ ನೋಡೋಣ. ಸೊ ಯಾವ ಟೈಪ್ ಸ್ಟೀಮ್ ಮಾಡಬೇಕು ಅದು. ಓಕೆ, ಡನ್. ಶುರು ಮಾಡೋಣ. ಫಸ್ಟ್ ಬೌಲ್ನಲ್ಲಿ ಒಂದು 1/2 ಕಪ್ ಗೋಧಿ ಹಿಟ್ಟು, ಮತ್ತೆ ರವಾ 1/2 ಕಪ್. ಅದೆರಡು ಸಮ ಪ್ರಮಾಣ. ಇದು ಕಡಲೆಬೇಳೆ ಕಡಲೆ ಹಿಟ್ಟು, ಸಾರಿ ಕಡಲೆ ಹಿಟ್ಟು 1/2. ಓ, 3 ಕೂಡ ಸಮ ಪ್ರಮಾಣದಲ್ಲಿ. ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಮತ್ತೆ ರವೆ, ಮತ್ತೆ ಸಾಲ್ಟ್, ಅದ್ರಕ್, ಶುಂಠಿ ಪೇಸ್ಟ್ ಮಾಡ್ಬೋದು, ಈ ಥರ ತುರಿವಿ ಇಡ್ಬೋದು. ಓಕೆ, ಗ್ರೀನ್ ಚಿಲ್ಲಿ, ಹಿಂಗ್ ಪೌಡರ್, ಟರ್ಮರಿಕ್ ಪೌಡರ್ 1/2 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ ಕೂಡ ಹಾಕೊಂಡಿದೀವಿ, ಮತ್ತೆ ಮೆಣಸಿನ ಪುಡಿ ಕೂಡ, ಧನಿಯಾ ಪೌಡರ್, ಮಸಾಲ ಪೌಡರ್ ಅವರವ್ರ ತಕ್ಕ ಇಷ್ಟ. ಹಾಂ, ಎಷ್ಟು ಬೇಕು ಹಾಗೆ, ಖಾರ ಎಷ್ಟು ಬೇಕು. ಓಕೆ, ನಿಮಗೆ ಮಸಾಲೆ ಬೇಡ ಇದ್ದರೆ ಬರೀ ಗ್ರೀನ್ ಚಿಲ್ಲಿ ಹಾಕ್ಬೋದು. ಇದೆಲ್ಲ ಗರಂ ಮಸಾಲ. ಓಕೆ, ಅದೆಲ್ಲ ಬೇಡ ಅಂತ ಬೇಡ ಇದ್ರೆ ಇದು ಗರಂ ಮಸಾಲಾನ? ಇದು ಗರಂ ಮಸಾಲ. ಮತ್ತು ಲೌಕಿ, ಸೋರೆಕಾಯಿ. ಸೊ ಹೆಚ್ಕೊಂಡು ನೀರು ಹಾಕಬಾರ್ದು, ನೀರು ಹಾಕ್ಬಾರ್ದು, ತುರಿವಿ ಇಟ್ಕೊಳ್ಬೇಕು ಅಷ್ಟೇ. ಇದು 1.5 ಕಪ್. ಅಂದರೆ ಈ 3 ಹಿಟ್ಟಿನ 1/2 ಕಪ್ ಇಟ್ಕೊಂಡ್ರೆ ಇದು 1.5 ಕಪ್ ಇಟ್ಕೊಳ್ಬೇಕು. ಇದು ಯಾವ ಟೈಮ್ಗೆ ತಿನ್ನುವಂಥದ್ದು? ಸಾಯಂಕಾಲ ಸ್ನ್ಯಾಕ್, ಈವ್ನಿಂಗ್ ಟೈಮ್, ಸ್ನ್ಯಾಕ್ ಟೈಮ್.
ಇದು ಈಸಿ ರೆಸಿಪಿ, ಬೇಗ ಆಗ್ತದೆ, ಬೇಗನೂ ಆಗುತ್ತೆ, ಬೇಗ ಆಗ್ತದೆ, ವೆಯ್ಟ್ ಲಾಸ್ಗೆ ಒಳ್ಳೇದು ಅದು. ಇದು ವೆರಿ ನೈಸ್. ಓಕೆ, ರೈಟ್ ಇಟ್ ಡೌನ್. ಲೌಕಿ ಜ್ಯೂಸ್ 1 ಕಪ್ ಇದ್ದರೆ ಲೆಮನ್ ಜ್ಯೂಸ್ ಒಂದು 2 ಸ್ಪೂನ್ ಹಾಕಿಬಿಟ್ಟು ಜ್ಯೂಸ್ ಕುಡಿದ್ರೆ ವೆಯ್ಟ್ ಲಾಸ್. ಓ ವೆರಿ ನೈಸ್. ಮತ್ತು ಡ್ಯಾಂಡ್ರಫ್ ಸ್ಕ್ಯಾಲ್ಪ್ಗೆ ಲೌಕಿ ಜ್ಯೂಸು, ಸೀಸಮ್ ಆಯಿಲ್, ಎಳ್ಳೆಣ್ಣೆ, ಅದು ಸ್ವಲ್ಪ ರುಬ್ಬಬೇಕು ತಲೆಗೆ. ಸೊ ಅದನ್ನು ಹಚ್ಕೊಳ್ಬೇಕು, ತರಕ್ಕೆ. ಸ್ವಲ್ಪ ನಿಂಬೆಹಣ್ಣು, ನಿಂಬೆ ರಸ, ರಸ ಸ್ವಲ್ಪ ಹುಳಿ ಹುಳಿ ಇರಬೇಕು. ಖಾರ ಹುಳಿ ಖಾರ ಎಲ್ಲ ಅದರಲ್ಲೇ ಇರುತ್ತೆ. ಸೊ ನನಗಂತೂ ಈಗ ತುಂಬ ಕುತೂಹಲ ಆಗ್ತಾ ಇದೆ ಯಾವ ರೀತಿ ಬರುತ್ತೆ ಈ ಡಿಶ್ ಅಂತೇಳಿ. ಸೊ ನೋ ಐಡಿಯಾ, ಏನು ಐಡಿಯಾ ಇಲ್ಲ. ಇಡ್ಲಿ ಥರವೇ ಇರ್ತದೆ, ಸೇಮ್. ಇಡ್ಲಿ ಫ್ಲಾಟ್ ಮಾಡ್ತೀವಿ, ಇದು ರೌಂಡ್ ಮಾಡ್ತೀವಿ. ಓಕೆ, ಇಡ್ಲಿಗಾದರೆ ನಾವು ಫರ್ಮೆಂಟ್ ಆಗೋದಕ್ಕೆ ಇಡಬೇಕು, ಇದು ಬೇಡ, ಆವಾಗಲೇ ತಕ್ಷಣವೇ. ಸ್ವಲ್ಪ ಆಯಿಲ್ ಕುಡಿ, ಆಯಿಲ್ ಹಾಕೊಳ್ಳೋದು ಇದಕ್ಕೇನೆ ಸಾಕ. ಸ್ವಲ್ಪ ಇದು ಕಲಸಿಟ್ಟು ನಾವು ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾ? ಇಲ್ಲ, ಇಡಬಾರ್ದು. ಜಾಸ್ತಿ ಇಟ್ಟರೆ ಇದರಲ್ಲಿ ಇನ್ನೂ ಜಾಸ್ತಿ ನೀರಾಂಶ ಇದೆ ಅಲ್ಲ ಇದರಲ್ಲಿ, ಲೌಕಿನಲ್ಲಿ, ಅದು ಬಿಟ್ಟು ಕೊಡ್ತು. ಮತ್ತೆ ಪುನಃ ಗೋಧಿಗಿಟ್ಟು ಎಲ್ಲ ಸೇರಿಸ್ಕೊಳ್ತಾ ಇರಬೇಕು. ಓ ಹಾಗೆ. ಇಷ್ಟರೊಳಗೆ ಸ್ಟವ್ ಸ್ಟೀಮ್ ಇಟ್ಕೊಳ್ಳೋದಾ? ಸ್ಟೀಮ್. ನೀರು ಹಾಕಿ ಇಟ್ಟಿದೆ. ಇದು ಬಾಯ್ಲ್ ಮಾಡೋದು ಒಳಗೆ ನೀವು ಇದರಲ್ಲಿ ಇಡ್ಲಿ ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಅದು ಅಂಟಿಸ್ಕೊಳ್ಳುತ್ತೆ. ಅಷ್ಟರೊಳಗೆ ಇದು ಲಿಡ್ ಇಡ್ತೇನೆ. ಬಿಸಿ ಆಗಬೇಕಲ್ಲ? ಬಿಸಿ ಆಗಬೇಕು. ಸ್ವಲ್ಪ ಕೈನಲ್ಲಿ ಎಣ್ಣೆ ಹಚ್ಕೊಳ್ಬೇಕು. ಈ ಥರ ಈ ಥರ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬೇಯಬೇಕು. ಅದರಲ್ಲಿ ಬೇಯಬೇಕು. ಕಡುಬು ಥರ ಮಾಡ್ಕೊಳ್ಳೋದು. ಕಡುಬು ಥರ. ಇದು ಬಾಯ್ಲ್ ಆಯಿತು. ಇದು ಇಡ್ಲಿ ಪಾತ್ರ ಇಡುವ. ಸೊ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 20 ಮಿನಿಟ್ಸ್ ಬೇಯಿಸಿ. ಸೊ ಗುಜರಾತಿ ಫ್ರೆಂಡಿಂದ ಇದಂತೂ, ಇದರ ಹೆಸರೇನು ಹೇಳಿದ್ರಿ? ಲೌಕಿ ಮುಟಿಯಾ. ಲೌಕಿ ಮುಟಿಯಾ. ಓಕೆ. ಸೊ ಬೇರೆ ಯಾವ ಡಿಶ್ ಕಲ್ತಿದ್ದೀರಿ ಗುಜರಾತಿ? ಜಾಸ್ತಿ ಕಲ್ತಿದ್ದೀನಿ. ಕಾನ್ವಿ, ಡೋಕ್ಲಾ. ಡೋಕ್ಲಾ, ತೇಪ್ಲಾ, ಖಾಂಡ್ವಿ ಎಲ್ಲ. ಓ ವೆರಿ ನೈಸ್. ಮತ್ತು ಸೂಜಿ ಐಟಮ್ಸ್ನಲ್ಲಿ ಜಾಸ್ತಿ ಕಲ್ತಿದ್ದೀನಿ. ರವಾ ಐಟಮ್. ಸೊ ಯಾವುದೆಲ್ಲ? ಕ್ರಿಸ್ಪ್ ಮಾಡೋದು. ಎಲ್ಲ ಅವ್ರದ್ದು ಕುರ್ಕುಲ್ ತಿಂಡಿ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಹೆಚ್ಚಾಗಿ ಅವರು ಹೊರಗಡೆ ಹೋಗುವಾಗ ಗುಜರಾತೀಸ್ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ತಮ್ಮ ಫುಡ್ ಅವ್ರು ಇಟ್ಕೊಂಡು ಹೋಗ್ತಾರೆ, ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗೆ ಆಗಿರ್ತಾರೆ. ಎಕ್ಸಾಕ್ಟ್ಲಿ. ಈಗ 20 ಮಿನಿಟ್ಸ್ ಆಯಿತು. ಇದು ಬೆಂದಿದೆಯಾ ನೋಡುವ. ಬೆಂದಿದೆ ಅದು, ಅಂದರೆ ಅದಕ್ಕೆ ಅಂಟ್ಕೊಳ್ಳಿಲ್ಲ ಅಂದರೆ ಬೆಂದಿದೆ ಅಂತ. ಈಗ ತೆಗಿಬಾರ್ದು. ತಕ್ಕೊಳ್ಳೋದಾ? ಇದೆ, ತಕ್ಕೊಳ್ಳಿ. ಆಫ್ ಮಾಡಿದ್ದೀನಿ. ಸೊ ಇದು ಹೀಗೇನೆ ಸರ್ವ್ ಮಾಡ್ಕೊಳ್ಳೋದಾ? ಕಟ್ ಮಾಡಬೇಕು ಅದು. ಹಾಂ. ಸ್ವಲ್ಪ ರೌಂಡ್ ಆಗಿ ಕಟ್ ಮಾಡಿ ಒಗ್ಗರಣೆ ಕೊಡಬೇಕು. ಓ, ಇನ್ನು ಒಗ್ಗರಣೆಗೆ ಇಟ್ಕೊಳ್ಬೇಕಾ? ಸರಿ. ಸ್ವಲ್ಪ ಆರಬೇಕು ಇದು. ತಣ್ಣಗಾದ ನಂತರ ಒಗ್ಗರಣೆಗೆ ಇಟ್ಕೊಳ್ಳೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಳ್ಳಿ.
ಸೊ ಇನ್ನೂ ಒಗ್ಗರಣೆಗೆ ಇಟ್ಕೊಳ್ಳೋದಾ? ಹಾಂ ಹೌದು. ಸೊ ಇದು ಕಡಾಯಿ ಸಾಕಾಗುತ್ತಾ ಹೇಗೆ? ಕಡಾಯಿ ಸಾಕಾಗುತ್ತೆ. ಸಾಕು. ಸೊ ನಮ್ಮ ಕಿಚನಲ್ಲಿ ಒಗ್ಗರಣೆ ಅಂದರೆ ಬೇಕೇ ಅಲ್ವಾ ಆಯಿಲ್? ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ ಹೇಗೆ? ಸಾಕು ಸಾಕು ಸಾಕು. ಒಂದು ಅರ್ಧ ಸ್ಪೂನ್ ಸಾಸಿವೆ ಒಗ್ಗರಣೆಗೆ. ಉದ್ದಿನಬೇಳೆ, ಕಡಲೆಬೇಳೆ ಅವ್ರವ್ರದ್ದು ಇಷ್ಟ. ಮತ್ತು ಜೀರಾ, ಮತ್ತು ಗ್ರೀನ್ ಚಿಲ್ಲಿ. ನಾನು ಅದರಲ್ಲಿ ಗ್ರೀನ್ ಚಿಲ್ಲಿ ಕಡಿಮೆ ಹಾಕಿದ್ದೇನೆ. ಹಾಂ ಹಾಂ. ಸೊ ಅದಕ್ಕೂ ಹಾಕ್ಕೊಳ್ಬೇಕು, ಒಗ್ಗರಣೆಗೂ. ಧನಿಯಾ ಪೌಡರ್. ಓ, ಒಗ್ಗರಣೆಗೂ ಹಾಕ್ಕೊಳ್ಳೋದಕ್ಕಿದೆಯಾ ಇದು? ಸ್ವಲ್ಪ ಟೇಸ್ಟ್ ಬರುತ್ತೆ. ಹಾಂ ಹಾಂ ಹಾಂ. ಸ್ವಲ್ಪ ಕಲರ್ಫುಲ್ ಇರುತ್ತೆ. ಹಾಂ ಹಾಂ. ಸೊ ಧನಿಯಾ ಮತ್ತು ಚಿಲ್ಲಿ ಪೌಡರ್. ಮತ್ತು ರೆಡ್ ಚಿಲ್ಲಿ, ಇಂಗು ಪೌಡರ್, ಮೇಯ್ನ್ ಇಂಗು ಪೌಡರ್. ಒಗ್ಗರಣೆಗೆ ಒಂದು ಹೀಂಗ್ ಬಿದ್ದರೆ ಸಾಕು, ಅದರ ಒಂದು ಅರೋಮನೆ ತುಂಬ ಚೆನ್ನಾಗಿರುತ್ತೆ. ಹಾಕಿ. ಸೊ ಇದಕ್ಕೆ ನೀವು ಸೋರೆಕಾಯನ್ನ ಹಾಕೊಂಡಿದ್ದೀರಿ. ಹೌದು. ಬೇರೆ ಯಾವುದು? ಕ್ಯಾಬೇಜ್ ಹಾಕ್ಬೋದು. ಕ್ಯಾಬೇಜ್ ಆಗುತ್ತೆ. ಕ್ಯಾಬೇಜ್ ಹಾಕಿ. ಹಾಂ ಹಾಂ. ಜಾಸ್ತಿ ಅಲ್ಲಿ ಇದರಲ್ಲಿ ಗುಜರಾತ್ನಲ್ಲಿ ಸೊರಕಾಯಿ ಜಾಸ್ತಿ, ಲೌಕಿ ಯೂಸ್ ಮಾಡೋದು ಜಾಸ್ತಿ. ಅಲ್ಲಿ ಜಾಸ್ತಿ ಆನಿಯನ್ ಯೂಸ್ ಮಾಡೋದಿಲ್ಲ. ಜೈನ್ ಅವರ ಯೂನಿಯನ್ ಅದು ಲೌಕಿ. ನೀವು ಗ್ರೇವಿಗೆಲ್ಲ ಲೌಕಿಯೇ ಯೂಸ್ ಮಾಡೋದು ಜಾಸ್ತಿ. ಆನಿಯನ್ ಇಲ್ಲಿ ಆನಿಯನ್ ಗ್ರೈಂಡ್ ಮಾಡ್ತಾರಲ್ಲ, ಅಲ್ಲಿ ಲೌಕಿ ಗ್ರೈಂಡ್ ಮಾಡಿ ಟೊಮಾಟೊ ಲೌಕಿ ಥಿಕ್ನೆಸ್ಸಿಗೆನಾ? ಥಿಕ್ನೆಸ್ಗೆ. ಓಹೋ. ಸೊ ಹಾಗಾದ್ರೆ ಇದು ಥಿಕ್ನೆಸ್ಗೂ ಕೂಡ ಬರುತ್ತೆ. ಬೇರೆ ಏನಾದರೂ ನಾವು ಈರುಳ್ಳಿಯ ಬದಲು ಇದನ್ನ ಹಾಕೊಳ್ಬಹುದು. ವೆರಿ ನೈಸ್. ಬರೀ ಆ ಒಗ್ಗರಣೆ ಪೂರ್ತಿ ಅದರಲ್ಲಿ ಸ್ವಲ್ಪ ಫ್ರೈ ಆಗೋವರೆಗೂ ಮತ್ತೆ ಫ್ರೈ ಆಗಬೇಕು. ಆವಾಗ ಇದು ನೀವು ಹಬೆಯಲ್ಲಿ ಮಾಡಿದ್ದು ಅಂತ ಗೊತ್ತಾಗಲ್ಲ. ಸ್ವಲ್ಪ ಮೇಲೆ ಹಾಕ್ಬೋದು. ನಾನು ಅದರಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಈ ಖಾರ ಇದಕ್ಕೆ ಇದು ಅಡ್ಜಸ್ಟ್ ಆಗ್ತದೆ. ಮತ್ತು ಕೊತ್ತಂಬರಿ. ಅಷ್ಟೇ, ಆಯ್ತು. ಆಫ್ ಮಾಡ್ಕೊಳ್ಳೋದಾ? ಎಸ್. ರೆಡಿ ಆಗಿದೆ ಮೇಡಮ್. ಎಸ್. ಟೇಸ್ಟ್ ನೋಡಿ. ಖಂಡಿತವಾಗ್ಲೂ ಟೇಸ್ಟ್ ನೋಡಲೇಬೇಕಲ್ಲ ಇದು. ಸೊ ಗುಜರಾತಿ ಡಿಶ್. ಸೊ ಸೋರೆಕಾಯಿ ಮುಟ್ಯ ಅಥವಾ ಲೌಕಿ ಮುಟ್ಯ ಟೇಸ್ಟ್ ನೋಡೇ ಬಿಡೋಣವಾ? ನೋಡಿ ತಗೊಳ್ಳಿ, ಟೇಸ್ಟ್ ತಗೊಳ್ಳಿ ನೀವು ಫಸ್ಟು. ಎಸ್. ಸೊ ಸಾಸ್ ಜೊತೆ ಡಿಪ್. ಸ್ಪೈಸಿ ಆಗಿದೆ, ತುಂಬ ಚೆನ್ನಾಗಿದೆ. ನಾವು ಈ ಕಡೆ ಅದೇ ಮಸಾಲ ನಾವು ಆಗಲೇ ಹೇಳಿದೆ, ನಾನು ಪತ್ರೊಡೆ ಎಲ್ಲ ನಾವು ಮಾಡ್ಕೊಳ್ತೀವಿ. ಬಟ್ ಇದು ಡಿಫ್ರೆಂಟ್ ಫ್ಲೇವರ್. ಪತ್ರೊಡೆಗೆ ಗ್ರೈಂಡ್ ಮಾಡಿ ಹಾಕೋದಿಲ್ಲ ನೀವು, ಅದಕ್ಕೆ ಗ್ರೈಂಡ್ ಮಾಡಿ ಹಾಕೊಳ್ತೀವಿ. ಇದು ಸುಲಭದಲ್ಲಿ ಮಾಡ್ಕೊಳ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿದೆ. ಈಸಿಯಾಗಿ ಬೇಗನೂ ಆಗುತ್ತೆ. ವೆರಿ ನೈಸ್, ವೆರಿ ಟೇಸ್ಟಿ, ಸ್ಪೈಸಿ ಎಲ್ಲ ಫ್ಲೇವರ್ಸ್ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್, ಬಿಸಿಯಾದಂಥ ಲೌಕಿ ಮುಟ್ಯ ಅಥವಾ ಸೋರೆಕಾಯಿ ಮುಟ್ಯ ಗುಜರಾತಿ ಡಿಶ್ ತುಂಬಾ ಚೆನ್ನಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಲೌಕಿ ಮುಟ್ಯ ತಯಾರಿಸುವ ವಿಧಾನ: ಮೊದಲು ಗೋಧಿ ಹಿಟ್ಟು, ರವೆ, ಕಡಲೆ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ತುರಿ
ಹಸಿಮೆಣಸು, ಹಿಂಗು, ಅರಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ ಹಾಗೂ ಸೋರೆಕಾಯಿ ತುರಿಯನ್ನು 3 ಹಿಟ್ಟಿನ ಸಮ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ನಂತರ ಉಂಡೆಗಳನ್ನು ಮಾಡಿ ಹಬೆಯಲ್ಲಿ 15 ನಿಮಿಷ ಬೇಯಿಸಿ. ಆನಂತರ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿಟ್ಟುಕೊಳ್ಳಿ. ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಹಸಿಮೆಣಸು, ಧನಿಯಾ ಪುಡಿ, ಮೆಣಸಿನ ಪುಡಿ, ಒಣಮೆಣಸು ಹಾಗೂ ಹಿಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ತುಂಡು ಮಾಡಿದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿಕೊಳ್ಳಿ. ಈಗ ಗುಜರಾತಿ ಸ್ಪೆಷಲ್ ಲೌಕಿ ಮುಟ್ಯಾ ಸವಿಯಲು ಸಿದ್ಧ. ಎಸ್, ಸೂಪರ್ವ್ ಆಗಿರುವಂಥ ಗುಜರಾತಿ ಸ್ಪೆಷಲ್ ಡಿಶ್ ಲೌಕಿ ಮುಟ್ಯಾ ಸೂಪರ್ವ್ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಕೂಡ ಗುಜರಾತಿ ಡಿಶ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವುದು ಅಂತ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಗುಜರಾತಿ ಸ್ಪೆಷಲ್ ಡಿಶಸ್ ಆಗ್ತಾ ಇದೆ ನಮ್ಮ ಅಡುಗೆ ಮನೆಯಲ್ಲಿ. ಈಗ ಯಾವ ಸ್ಪೆಷಲ್ ಗುಜರಾತಿ ಡಿಶ್ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಗುಜರಾತಿ ಡಿಶ್ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಮೂಂಗ್ ದಾಲ್ ಚೀಲಾ. ಮೂಂಗ್ ದಾಲ್ ಚೀಲಾ. ಸೊ ಇದು ಕೂಡ ಬ್ರೇಕ್ಫಾಸ್ಟ್ಗೆ ಹೇಗೆ? ಬ್ರೇಕ್ಫಾಸ್ಟ್ಗೆ ಆಗುವಂಥದ್ದು. ಸೊ ತಡ ಮಾಡೋದು ಬೇಡ, ಶುರು ಮಾಡ್ಕೊಳ್ಳೋಣ. ಎಸ್, ಫಸ್ಟ್ ಇದಕ್ಕೆ ಮೂಂಗ್ ದಾಲ್ 1 ಕಪ್, ರಾ ರೈಸ್ ಓಕೆ, 1/4 ಕಪ್. ಗ್ರೈಂಡಿಂಗಾ? ಗ್ರೈಂಡಿಂಗ್ ಫಸ್ಟು ನೆನೆಸಿಟ್ಟಿದ್ದೀರಿ, ನೋಡ್ತಾ 3 hours ನೆನೆಸಿಡಬೇಕು. 3 hours ನೆನೆಸಿಟ್ಕೊಳ್ಬೇಕು. ಓಕೆ. ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ. ಮತ್ತೆ ಅಕ್ಕಿ. ಇದು ಹೆಸರು ಬೇಳೆ ಎಷ್ಟು ಬೇಕು, ಅಕ್ಕಿ ಎಷ್ಟು ಬೇಕು? ಅದೇ ಹೆಸರು ಬೇಳೆ 1 ಕಪ್, ಇದು 1/4 ಕಪ್. ಮತ್ತೆ ಗ್ರೀನ್ ಚಿಲ್ಲಿ. ಓಕೆ, ತಗೊಳ್ಳಿ. ಸಾಲ್ಟ್, ಹಿಂಗ್ ಪೌಡರ್. ಸೊ ಇದಕ್ಕೂ ಹಿಂಗೆ ಹಾಕೊಳ್ಳೋದು ರುಬ್ಕೊಳ್ಳುವಾಗಲೇ. ಶುಂಠಿ ಅದರಕ್ಕೆ ಪೇಸ್ಟ್. ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ನೀರು ಹಾಕ್ಕೊಳ್ಬೇಕಾ? ನೀರು ಸ್ವಲ್ಪ ಫಸ್ಟ್ ನೀರು ಹಾಕೋದು ಬೇಡ, ಫಸ್ಟ್ ಗ್ರೈಂಡ್ ಮಾಡಿ. ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಮತ್ತೆ ಬೇಕಾದ್ರೆ ನೋಡಿ ನೀರು ಹಾಕಿ. ಎಷ್ಟು ಹದಕ್ಕೆ ಬರೋದು? ನೀರು ಹಾಕೊಂಡ್ರು ಕೂಡ ಎಷ್ಟು ನೈಸ್ ಆಗಿ ಬರುತ್ತೆ ಅದು. 3 hours ನೆನೆಸಿಟ್ಟಿದ್ದೀವಿ ಅಲ್ಲ, ಅದಕ್ಕೆ ಇದು ಬರುತ್ತೆ. ಅಂದರೆ ನಾವೀಗ ಹೇಗೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದು ಇದನ್ನ? ಓಕೆ. ನೀರು ಹಾಕೊಳ್ಳೋದಾ? ಸ್ವಲ್ಪ ನೋಡಿ ನೈಸ್ ಆಗಿ. ಎಸ್, ನೀರು ಹಾಕ್ಲಾ? ಸ್ವಲ್ಪ. ಸೊ ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇನ್ನು. ಇದು ವೆಜಿಟೇಬಲ್ ಹಾಕ್ತೀವಿಲ್ಲ, ಸ್ವಲ್ಪ ಅದು ನೀರು ಬಿಡುತ್ತೆ. ಹಾಗಾಗಿ ಬರೀ ಚೀಲ ಹಾಕಿ ಮಾಡಿದರೆ ನೀವು ಸ್ವಲ್ಪ ನೀರು ಹಾಕ್ಬೋದು. ಓಕೆ. ಮತ್ತು ಇದರ ಜೊತೆಗೆ ಕ್ಯಾಬೇಜ್,
ತಗೊಳ್ಳಿ. ತುಂಬ ಸಣ್ಣಗೆ ಹೆಚ್ಕೊಳ್ಬೇಕು ಕ್ಯಾಬೇಜ್. ಕ್ಯಾಬೇಜ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್, ಸ್ವಲ್ಪ ಸಾಲ್ಟ್ ಬೇಕು ಇದಕ್ಕೆ. ಈಗ ಕರಿಬೇವು, ಜೀರಾ ಹಾಕ್ಬೋದು, ನಿಮಗೆ ಇದು ಖಾರ ಸಾಕಾಗಲಿದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು, ಬೇಕಾದರೆ ಹಾಕ್ಕೊಳ್ಬೋದು. ಹಾಂ, ಬಟ್ ಆಗ ಸ್ವಲ್ಪ ಕಲರ್ ಡಿಫರ್ ಆಗುತ್ತೆ. ಕಲರ್ ಡಿಫರ್ ಆಗ್ತದೆ. ಟರ್ಮರಿಕ್ ನಿಮಗೆ ಮೂಂಗ್ ದಾಲ್ ಒಂದೊಂದು ಮೂಂಗ್ ದಾಲ್ ಎಲ್ಲೋ ಜಾಸ್ತಿ ಇರುತ್ತೆ, ಒಂದೊಂದು ಮೂಂಗ್ ದಾಲ್ ಸ್ವಲ್ಪ ವೈಟಿಶ್ ಇರುತ್ತೆ. ಹಾಂ, ಸೊ ಇದು ಟರ್ಮರಿಕ್ ಪೌಡರ್ ತಕ್ಷಣಕ್ಕೆ ನೋಡುವಾಗ ನನಗೆ ಉದ್ದಿನ ಬೇಳೆ ಥರ ಕಾಣ್ತಾ ಇತ್ತು. ಮೂಂಗ್ ದಾಲ್ ಅಂತ ಹೇಳಿದ ನಂತರ ಗೊತ್ತಾಯ್ತು ಅದು ಹೆಸರು ಬೇಳೆ ಅಂತೇಳಿ. ತವ ಇಟ್ಕೊಳ್ಳೋದಾ? ತವ ಇಟ್ಕೊಳ್ಳೋದು, ಸ್ಟವ್ ಆನ್ ಮಾಡಿ. ತವ ಸ್ವಲ್ಪ ಕಾಯಿಸಿ, ಆಯಿಲ್ ಹಾಕ್ಲಾ? ಸ್ವಲ್ಪ. ಸೊ ಆಗಲೇ ಹೇಳಿದಾಗೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಕಲಸಿಟ್ಟಿದ್ದೇನೆ. ಇದು ಕೂಡ ಈಗ ಬಿಸಿ. ದೋಸೆ ತವ ಕಾಯ್ದಿದೆ. ಹಾಕೊಳ್ಳೋದು ಇನ್ನು ಡೈರೆಕ್ಟ್ ಸಿಮ್ನಲ್ಲಿ ಇಟ್ಕೊಳ್ಬೇಕು. ಸೊ ಇದು ಒಂದು ತಿಂದ್ರೇನೆ ಸಾಕು, ಹೊಟ್ಟೆ ಪೂರ್ತಿ ಆಗುತ್ತೆ. ಅಂದ್ರೆ ಫುಲ್ ಎಲ್ಲ ಇದೆ ಅದರಲ್ಲಿ. ಆಕ್ಚುಲಿ ಎಲ್ಲ ರೀತಿಯಾದಂಥ ತರಕಾರಿ ಅದರಲ್ಲಿ ಕೂಲ್ ಆಗ್ತದೆ, ಬಾಡಿ ಕೂಲ್ ಆಗ್ತದೆ. ಮತ್ತೆ ವೆಜಿಟೇಬಲ್ಸ್ ಎಲ್ಲ ವಿಟಮಿನ್ಸ್ ಜಾಸ್ತಿ ಇದೆ. ಎಕ್ಸಾಕ್ಟ್ಲಿ. ಸೊ ಒಂದಿದ್ರೇನೆ ಸಾಕು. ಆಯಿಲ್ ಹಾಕಬೇಕಾದಷ್ಟು ಸೈಡಿಗೆ. ಓಕೆ, ಇದು LDL ಕೊಲೆಸ್ಟ್ರಾಲ್ಗೆ ಸ್ವಲ್ಪ ಒಳ್ಳೆಯದು. ಮೂಂಗ್ ದಾಲ್ ಇದು. ಓಕೆ, ಸೊ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. BP ಸ್ವಲ್ಪ ಕಡಿಮೆ ಆಗ್ತದೆ. ಬೆಂದಿದೆ. ಸೊ ಇಟ್ಸ್ ರೆಡಿ. ರೆಡಿ ಆಯಿತು. ಎಸ್, ವಾರೇ ವಾ. ಕೆಚಪ್ ಜೊತೆಗೆ ಕೆಚಪ್ ಜೊತೆಗೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ ಮೂಂಗ್ ದಾಲ್ ಚೀಲ. ಎಸ್, ನೋಡಿ. ಟೇಸ್ಟ್ ನಾನು ಒಬ್ಬಳೇ ನೋಡಲ್ಲ, ನೀವು ಕೂಡ ನೋಡಬೇಕು, ತಗೊಳ್ಳಿ. ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫುಲ್ ವೆಜಿಟೇಬಲ್ ಇರುವಂಥ ನಮ್ಮ ದೋಸೆ, ನಾವಾದರೆ ದೋಸೆ ಹೇಳ್ತೀವಿ. ಹಾಂ, ವಿಟಮಿನ್ ಎನ್ರಿಚ್ಡ್ ಚೀಲ ರೋಟಿ. ಬಿಸಿ ಬಿಸಿ ಮಾಡಿಕೊಡ್ತಾ ಇರುವಾಗ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿದೆ. ವೆರಿ ನೈಸ್ ಆಗ್ತದೆ. ಸೊ ಬಾಡಿ ಟೆಂಪ್ರೇಚರ್ ಅದು ಕೂಡ ಕೂಲ್ ಆಗಿರುತ್ತೆ. ಹಾಗೆಯೇ ಎಲ್ಲ ರೀತಿಯಾದಂಥ ವಿಟಮಿನ್ ಸಮ್ಮರ್ ಸೀಸನ್ನಲ್ಲಿ ಜಾಸ್ತಿ ತಿನ್ಬೋದು ಇದನ್ನ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ ಆಗ ಸೆಕೆ ಜಾಸ್ತಿ ಇರುತ್ತೆ. ಸೊ ಬಾಡಿ ತಂಪು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತಗೊಳ್ಬೋದು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿಯಾದಂಥ ಚೀಲ, ಮೂಂಗ್ ದಾಲ್ ಚೀಲ ಸೂಪರ್ಬ್ ಆಗಿದೆ. ಸೊ ವೆರಿ ಟೇಸ್ಟಿ, ವೆರಿ ಈಸಿ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮೂಂಗ್ ದಾಲ್ ಚೀಲ ತಯಾರಿಸೋ ವಿಧಾನ: ಮೊದಲು ನೆನೆಸಿದ 1 ಕಪ್ ಹೆಸರು ಬೇಳೆ,
1/4 ಕಪ್ ಬೆಳ್ತಿಗೆ ಅಕ್ಕಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹೀಂಗು ಪುಡಿ, ಶುಂಠಿ ಪೇಸ್ಟ್, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಕ್ಯಾಬೇಜ್, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಜೀರಿಗೆ ಹಾಕಿ ಚೆನ್ನಾಗಿ ಕಲಸಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹಾಕಿಕೊಳ್ಳಿ. ಬೇಕಾದಲ್ಲಿ ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮೂಂಗ್ ದಾಲ್ ಚೀಲ ಬೆಳಗಿನ ತಿಂಡಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಇವತ್ತಿನ ಈ ಸಂಚಿಕೆ ಅಂತೂ ಸೂಪರ್ಬ್ ಆಗಿತ್ತು. ಯಾಕಂತ ಹೇಳಿದರೆ ಫುಲ್ ಗುಜರಾತಿ ಡಿಶಸ್ ಇವತ್ತು. ಸೊ ಒಂದ್ಸರಿ ಗುಜರಾತ್ಗೆ ಹೋಗಿ ಬಂದಾಗಾಯಿತು. ತುಂಬ ಚೆನ್ನಾಗಿತ್ತು, ವೆರಿ ನೈಸ್. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ಸೊ ನಾವು ಯಾವಾಗಲೂ ನಾವು ಈ ಕಡೆ ಸೌತ್ ಇಂಡಿಯನ್ಸ್ ನಾರ್ತ್ ಇಂಡಿಯನ್ ಡಿಶನ್ನು ಕಲಿಯುವಾಗ ಸ್ವಲ್ಪ ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಇದಂತೂ ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ, ತುಂಬ ಇಷ್ಟ ಆಯಿತು. 2 ಡಿಶ್ ಕೂಡ ವೆರಿ ಸೂಪರ್ಬ್, ಆಸಮ್, ಕ್ಲಾಸಿಕ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಟ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ನಮ್ಮ ದೇಶದಲ್ಲಿ ಎಷ್ಟೊಂದು ರಾಜ್ಯಗಳಿದೆ. ಸೊ ಹಾಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರುವಾಗ ವಿಭಿನ್ನ ರೀತಿಯಾದಂಥ ಖಾದ್ಯಗಳು, ಎಷ್ಟು ಖಾದ್ಯಗಳು ನಮಗೆ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಖಾದ್ಯಗಳಿದೆ. ಸೊ ಬೇರೆ ಬೇರೆ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ಒಂದು ಸವಿರುಚಿಗಳು. ಸೊ ಇಂಥ ಎಲ್ಲ ಖಾದ್ಯಗಳನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ನಿಮಗೆ ಪ್ರತಿನಿತ್ಯ ಹೇಳ್ಕೊಡ್ತಾ ಇರ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.